ಕೀರ್ತನೆ 5. ಉದಯಾರಾಧನೆ. ಕಿವಿಗೊಡು ಪ್ರಭು ಎನ್ನ ನುಡಿಗೆ, ಬಗೆಗೊಡು ಎನ್ನಾತ್ಮದ ಮೊರೆಗೆ. ಎನ್ನರಸನೇ ದೇವನೇ, ಮಾಡುವೆ ನಿನಗೆ ಪ್ರಾರ್ಥನೆ, ನೀ ಆಲಿಸೆನ್ನ ಯಾಚನೆ. ಉದಯ ಕಾಲದಲ್ಲಿ ಪ್ರಭು ನಿನಗೆ ಕೇಳಿ ಬರುವುದು ನನ್ನ ಸ್ವರ. ಉದಯಾರಾಧನೆ ಮಾಡಿ ಎದುರು ನೋಡುತ್ತಿರುವೆ ನಾ ಸದುತ್ತರ. ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು, ಕೆಟ್ಟತನಕ್ಕೆ ನಿನ್ನ ಬಳಿಯಿಲ್ಲ ನಿಲುವು. ನಿಲ್ಲಲಾರರು ನಿನ್ನ ಮುಂದೆ ಗರ್ವಿಗಳು, ನಿನಗೆ ವೈರಿಗಳಾಗುವರು ಅಧರ್ಮಿಗಳು. ಹುಸಿ ನುಡಿಯುವವರನ್ನು ಪ್ರಭು ನೀ ನಾಶ ಮಾಡುವೆ, ಹಿಂಸಕರನ್ನು ವಂಚಕರನ್ನು ನೀ ಹೇಸಿ ಬಿಡುವೆ. ನಿನ್ನ ಮಂದಿರಕ್ಕೆ ಬರುವೆ ನಿನ್ನ ಪಾರ ಪ್ರೀತಿಯ ನಿಮಿತ್ತ, ಭಕುತಿಯಿಂದ ಅಡ್ಡ ಬೀಳುವೆ ನಿನ್ನ ಪವಿತ್ರಾಲಯದತ್ತ. ಶತ್ರುಗಳು ಮುತ್ತಿಹರು ಸತ್ಯಪಥದಲ್ಲಿ ನಡೆಸೆನ್ನನು, ನೇರ ಮಾಡೆನಗೆ ದೇವ ನಿನ್ನ ಸಿರಿಮಾರ್ಗವನು. ಅವರ ಬಾಯಲ್ಲಿ ಹುಸಿನುಡಿ, ಹೃದಯವಾದರೋ ವಿನಾಶದ ಶರದಿ. ಅವರ ಜಿಹ್ವೆಯಲ್ಲಿ ಮುಖಸ್ತುತಿ, ಕಂಠವಾದರೋ ತೆರೆದ ಸಮಾಧಿ. ಅವರಪರಾಧಿಗಳೆಂದು ಹೇ ದೇವ ನಿರ್ಣಯಿಸಿಬಿಡು, ಅವರ ಮೋಸದ ಪಾಶದಲ್ಲೇ ಅವರನ್ನು ಸಿಕ್ಕಿಸಿಬಿಡು. ಅವರನೇಕ ಪಾಪಗಳಿಗಾಗಿ ಅವರನ್ನು ದಬ್ಬಿಬಿಡು, ಅವರು ನಿನ್ನ ವಿರುದ್ಧ ದಂಗೆ ಎದ್ದವರು ನೋಡು. ದೊರಕುವುದು ದೇವ ನಿನ್ನಾಶೀರ್ವಾದ ಸಜ್ಜನರಿಗೆ, ಕವಚವಾದಂತಿಹುದು ನಿನ್ನ ಕರುಣೆ ಅಂಥವರಿಗೆ. ಎಂದೇ ಹರ್ಷಾನಂದಗೊಳ್ಳುವರು ನಿನ್ನನ್ನಾಶ್ರಯಿಸಿದವರೆಲ್ಲರೂ, ನೀ ರಕ್ಷಿಸೆ ಉಲ್ಲಾಸಗೊಳ್ಳುವರು ನಿನ್ನ ನಾಮಪ್ರಿಯರೆಲ್ಲರೂ.